ಅಲ್ಲಿ ಅಕ್ರಮ ಮರಳುಗಾರಿಕೆಯಿಂದ ಅರ್ಧದಷ್ಟು ದ್ವೀಪವೇ ನಾಶವಾಗಿ ಹೋಗಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಮೌನ ವಹಿಸಿದ್ದರು. ಯಾವಾಗ ಮಾಧ್ಯಮಗಳಲ್ಲಿ ವಿಚಾರ ಬಿತ್ತಾರವಾಯಿತೋ ಆವಾಗ ಅಲರ್ಟ್ ಆದ ಅಧಿಕಾರಿಗಳು 7 ಸದಸ್ಯರ ತನಿಖಾ ತಂಡ ರಚಿಸಿ ವಾರದಲ್ಲಿ ವರದಿ ನೀಡುವಂತೆ ಹೇಳಿದ್ದರು. ಆದರೆ ವಾರ ಕಳೆದು ತಿಂಗಳು ಕಳೆದ್ರೂ ವರದಿಯೂ ಬಂದಿಲ್ಲ, ಮರಳುಗಾರಿಕೆಯೂ ನಿಂತಿಲ್ಲ. ಪಾವೂರು ಹುಲಿಯ ದ್ವೀಪವನ್ನ ನುಂಗಿದ ಮರಳು ಮಾಫಿಯಾ. ಅಧಿಕಾರಿಗಳಿಂದ ಪರಿಶೀಲನೆ ಬಳಿಕವೂ ನಿಂತಿಲ್ಲ ಮರಳುಗಾರಿಕೆ. ತನಿಖೆ ನಡೆಸುವುದಾಗಿ ಹೇಳಿದ ಅಧಿಕಾರಿಗಳ ದಿವ್ಯ ಮೌನ. ಪಾವೂರು ಹುಲಿಯ ಮಂಗಳೂರು ಹೊರವಲಯದ ಅಡ್ಯಾರ್ ಬಳಿ ಇರೋ ಒಂದು ಪುಟ್ಟ ದ್ವೀಪ ಪ್ರದೇಶ. ಇದನ್ನ ತಲುಪಬೇಕು ಅಂದ್ರೆ ಇಲ್ಲಿನ ಜನ ಹೀಗೆ ದೋಣಿಯ ಮೂಲಕವೇ ಹೋಗಬೇಕಾದ ಪರಿಸ್ಥಿತಿ ಇದೆ. ಹಾಗೆ ದೋಣಿಯಲ್ಲಿ ಹೋಗ್ತಾ ಇದ್ರೆ ಕಾಣ್ತಾ ಇರೋ ಈ ಸಾಲು ಸಾಲು ದೋಣಿಗಳು ಈ ಜನರ ಊರನ್ನೇ ಲಗಾಡಿ ತೆಗೆಯಲು ಹೊರಟಿರೋ ದಂಧೆಕೋರರು. ಕಳೆದ ಹಲವಾರು ವರ್ಷಗಳಿಂದ ಈ ದ್ವೀಪವನ್ನ ನುಂಗಿ ನೀರು ಕುಡಿತಾ ಇರೋ ಕಿರಾತಕರು ಅಂದ್ರೆ ತಪ್ಪಲ್ಲ. ಯಾಕಂದ್ರೆ ಇವರು ಇಲ್ಲಿ ನಡೆಸ್ತಾ ಇರೋ ಅಕ್ರಮ ಮರಳುಗಾರಿಕೆಯಿಂದ ಈಗಾಗಲೇ ಅರ್ಧದಷ್ಟು ದ್ವೀಪ ನಾಶವಾಗಿ ಹೋಗಿದೆ. ಇಲ್ಲಿನ ವಾಸವಾಗಿರುವ ಕುಟುಂಬಗಳನ್ನ ಬೆದರಿಸಿ ಈ ಅಕ್ರಮ ದಂಧೆ ನಡೆಸಲಾಗುತ್ತಿದ್ದು, ಜನರು ನಿರ್ಮಿಸಲು ಹೊರಟಿದ್ದ ತಾತ್ಕಾಲಿಕ ಸೇತುವೆಯ ಕಾಮಗಾರಿಯನ್ನು ಕೂಡ ತಡೆ ಹಿಡಿದಿದ್ದಾರೆ. ಮಾಧ್ಯಮಗಳ ನಿರಂತರ ವರದಿಯ ಬಳಿಕ ಅಧಿಕಾರಿಗಳು ಬಂದು ಮರಳುಗಾರಿಕೆ ನಿಲ್ಲಿಸಿದ್ರೂ ಈಗ ಮತ್ತೆ ಆರಂಭವಾಗಿದೆ. ನಾವೊಂದು ಸೇತುವೆ ಆಗ್ತೇವೆ ಸರ್, ಟೆಂಪರರಿ ನಮಗೋಸ್ಕರ ನಾವೇ ಕಷ್ಟಪಟ್ಟು ಅದಕ್ಕೆ 1000 ಹಾನಿ ಮಾಡಿದ್ದಾರೆ. ಅದರ ನಂತರ ಮೇಲೆ ನಮಗೆ ಬೆದರಿಕೆ ಕರೆಗಳು ಮೊನ್ನೆ ರೀಸೆಂಟ್ಲಿ ಮೀಡಿಯಾದೆಲ್ಲ ಬಂತಲ್ಲ, ಅವ್ರು ಹೇಳ್ತಿದ್ದಾರೆ ಇವರು ಹುಲಿಯ ಎಂತ ಮಾಡ್ತಾರೆ ಮಾಡಲಿ ಜನ, ನಾವು ಅವರನ್ನು ಇಡೀ ಹುಲಿಯನ್ನೇ ನಾಶ ಮಾಡ್ತೇವೆ ಅಂತ ಬೆದರಿಕೆ ಎಲ್ಲ ಕರೆಗಳು ಬಂದಿದೆ. ಕೆಲವರು ಕೇಳ್ತಾ ಇದ್ದಾರೆ ಯಾರದು ಅಂತ ಕೇಳ್ತಾ ಇದ್ದಾರೆ ನಮಗೆ. ಅಂದರೆ ಅವರು ಅಂದರೆ ನಮ್ಮ ಇದು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಬೆದರಿಕೆಯಿಂದ ಹಾಕಿ. ಬಟ್ ಇಲ್ಲಿಯ ಜನರಿಗೆ ಎಂತಂದರೆ ರಕ್ಷಣೆ ಬೇಕು ಸರ್. ಯಾಕೆಂದರೆ ಇಲ್ಲಿನ ಸಣ್ಣ ಸಣ್ಣ ಮಕ್ಕಳೆಲ್ಲ ಶಾಲೆಗೆ ನೀವು ನೋಡಿದ್ದೀರಿ, ನಮಗೆ ಒಂದು ಮಳೆಗಾಲ ಇಲ್ಲಿ ತನಕ ನೀರು ಬರ್ತದೆ ಸರ್. ಕೇಳುವವರು ಯಾರಿಲ್ಲ, ಒಂದು ಸರ್ಕಾರದಿಂದ ನಮಗೆ ಪರಿಹಾರ ಇಲ್ಲ. ನಮಗೆ ಮರಳುಗಾರಿಕೆಯಿಂದ ಇದು ಸಂಪೂರ್ಣ ಇದು ರಕ್ಷಣೆ ಬೇಕು. ಅದರಲ್ಲದೆ ಒಂದು ಸಂಜೆ 5 ಗಂಟೆಗೆ ಬೋಟೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಡೀ ರಾತ್ರಿ ಇವರು ಬೋಟಿಂದ ಸೌಂಡಿನಿಂದ ಇಲ್ಲಿನ ಜನರಿಗೆ ತುಂಬ ಇದು ಅಪಾಯ ಆಗ್ತಾ ಉಂಟು. ಅದರಲ್ಲದೆ 5 ಗಂಟೆ ತನಕ ಅಂದರೆ 5 ಗಂಟೆಗೆ ಜನರೆಲ್ಲ ಬರ್ತಾರಲ್ಲ, ಇವರು 5 ಗಂಟೆ ಇವರದ ದಂಧೆ ಬಂದು ಬೆಳಿಗ್ಗೆ ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಬೆಳಿಗ್ಗೆ 5 ಗಂಟೆಗೆ ಬಂದಾಗ ಇಡೀ ರಾತ್ರಿ ಮರಳು ತೆಗಿತಾರೆ. ಇಲ್ಲಿ ನಿರಂತರ ಮರಳುಗಾರಿಕೆಯಿಂದಾಗಿ ಸುಮಾರು 80 ಎಕರೆಯಷ್ಟಿದ್ದ ಈ ದ್ವೀಪ ಈಗ 40 ಎಕರೆಗೆ ಇಳಿದಿದೆ. ಅಂದ್ರೆ ಅದ್ಯಾವ ರೀತಿ ಮರಳುಗಾರಿಕೆ ನಡೆದಿದೆ ಎಂದು ಗೊತ್ತಾಗುತ್ತದೆ. ಮಾಧ್ಯಮಗಳ ವರದಿ ಬಳಿಕ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಸ್ಥಳಕ್ಕೆ ಪೊಲೀಸ್ ಹಾಗೂ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳನ್ನ ಕಳಿಸಿತ್ತು. ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ನೀಡಿದ್ರು. ಇದಾದ ಬಳಿಕ ದ್ವೀಪದಲ್ಲಿನ ನೈಜ ಪರಿಸ್ಥಿತಿ ಹಾಗೂ ಅಕ್ರಮ ಮರಳುಗಾರಿಕೆಯ ಬಗ್ಗೆ ತನಿಖೆಗೆ ತಂಡವನ್ನ ಕೂಡ ರಚಿಸಲಾಗಿತ್ತು. ಮಂಗಳೂರು ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ನೇತೃತ್ವದಲ್ಲಿ 7 ಜನರ ಸಮಿತಿ ರಚಿಸಿ ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಆದೇಶಿಸಿದ್ರು. ಆದ್ರೆ ಈ ತನಿಖಾ ತಂಡ ಏನಾಯ್ತು, ಅದು ಯಾವ ವರದಿ ನೀಡಿತು, ಇದ್ಯಾವುದು ಇಲ್ಲಿನ ಜನರಿಗೆ ಇನ್ನೂ ಗೊತ್ತಾಗಿಲ್ಲ. ಜಿಲ್ಲಾ ಪಂಚಾಯತ್ ಸಭೆಯಲ್ಲೂ ಈ ವಿಚಾರದ ಬಗ್ಗೆ ಚರ್ಚೆಯಾಗಿದ್ರು. ಐವನ್ ಡಿಸೋಜಾ ಹಾಗೂ ವೇದವ್ಯಾಸ್ ಕಾಮತ್ ಇಲ್ಲಿನ ಗಂಭೀರತೆಯನ್ನ ಸಚಿವರ ಗಮನಕ್ಕೆ ತಂದಿದ್ರು. ಆ ಊರಿನ ಜನರು ಬದುಕಲಿಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಅದು ದ್ವೀಪದ ಮೇಲೆ ಇದ್ದಾರೆ. ಸುಮಾರು ಎಕರೆ ಕಿಲೋಮೀಟರ್ ಅಷ್ಟು ನದಿಯ ಮಣ್ಣು ಇದು ಹೊರಗೆ ತೆಗೆದು ಅವರ ದ್ವೀಪನೇ ಇಲ್ಲದಂತಾಗಿದೆ. ಪರಿಸ್ಥಿತಿ ನಡೆಸುವಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಕಮಿಷನರಿಗೆ ಗೊತ್ತೇ ಇಲ್ಲ ಅಂತ ಹೇಳೋದು ಬಹಳ ವಿಶೇಷ. ಈ ಹಿಂದೆ DCP ಆಗಿ ಹರಿರಾಮ್ ಶಂಕರ್ ಈ ಹಾಸನದ SP ಆಗಿ ಸರ್ ಅವರನ್ನ ಹಿಂಬಾಲಿಸಿಕೊಂಡು ಕೊಲ್ಲಿಕ್ಕೆ ಬಂದಂತ ಮಾಹಿತಿಗಳು FIR ಆಗಿತ್ತು, ಟಿವಿಯಲ್ಲಿ ಬಂದಿತ್ತು. ಅಂದ್ರೆ ಅವರ ಮಾಫಿಯಾ ಅಷ್ಟೊಂದಿದೆ. ಸಿಕ್ಕಾಪಟ್ಟೆ ನೀವು ಹೇಳಿದಾಗ ರೆವೆನ್ಯೂ ಬರುತ್ತೆ, ಯಾರನ್ನ ಡೋಂಟ್ ಕೇರ್ ಮೈನ್ಸ್ ಅಧಿಕಾರಿಗಳಿಗೆ ತಲುಪಿಸ್ತಾರೆ. ಆ ರೀತಿ ಇದೆ. ಅದಕ್ಕಾಗಿ ಐವತ್ತು ಹೇಳಿದಾಗ ಈ ದ್ವೀಪದಲ್ಲಿರುವಂತವರ ಒಂದು ನೀವು ಕೇವಲ ಆ ಬಜಾರ್ ಮತ್ತು ಈ ಕನ್ನಡ ಭಾಗದ ನೈಟ್ಗಳಲ್ಲಿ ಸರ್
ಮೂರು ಉಳಿಯ ದ್ವೀಪದಲ್ಲಿನ ಅಕ್ರಮ ಮರಳುಗಾರಿಕೆಯ ವಿಚಾರವಾಗಿ ಇಷ್ಟೆಲ್ಲಾ ನಡೆದಿದ್ರು ಇಲ್ಲಿ ಮರಳುಗಾರಿಕೆ ಎಗ್ಗಿಲ್ಲದ ನಡೀತಾ ಇದೆ. ರಾತ್ರಿ ಆಗುತ್ತಿದ್ದಂತೆ ಮತ್ತೆ ಭಯದ ವಾತಾವರಣದಲ್ಲಿ ಇಲ್ಲಿನ ಜನ ರಾತ್ರಿ ಕಳೆಯುವಂತಾಗಿದೆ. ಇಷ್ಟೆಲ್ಲ ಆದ್ರೂ ಜಿಲ್ಲಾಡಳಿತದ ಮೌನ ಯಾಕೆ ಅನ್ನೋದು ಸ್ಥಳೀಯರು ಹಾಗೂ ಹೋರಾಟಗಾರರ ಅನುಮಾನಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24/7.